ಪ್ರವಾಸವನ್ನು ಇಷ್ಟಪಡುವ ಮಂದಿಗೆ ಅತ್ಯುತ್ತಮ ಅವಕಾಶ ಮಂಗಳೂರಿನಲ್ಲಿ ಇದೀಗ ಲಭಿಸುತ್ತಿದೆ. ಕರ್ನಾಟಕ ಸಹಿತ ವಿವಿಧ ರಾಜ್ಯಗಳ ಜಿಲ್ಲಾ ಪ್ರವಾಸೋದ್ಯಮ ನಿಗಮಗಳು, ಹಾಲಿಡೇ ಮೇಕರ್ಸ್, ಟ್ರಾವೆಲ್ ಏಜೆಂಟ್ಸ್ಗಳ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಇಂಟರ್ ನ್ಯಾಷನಲ್ ಟ್ರಾವೆಲ್ ಎಕ್ಸಿಬಿಷನ್ ನಡೆಯುತ್ತಿದೆ. ನಗರದ ಟಿಎಂಎ ಪೈ ಕನ್ವೆನ್ಷನ್ ಹಾಲ್ನಲ್ಲಿ ಹಾಲಿಡೇಸ್ ಆನ್ ಸೇಲ್ ಇಂಡಿಯಾ ಇಂಟರ್ ನ್ಯಾಷನಲ್ ಟ್ರಾವೆಲ್ ಎಕ್ಸಿಬಿಷನ್ 3 ದಿನಗಳ ಕಾಲ ನಡೆಯಲಿದೆ. ಕರ್ನಾಟಕ ಸಹಿತ ವಿವಿಧ ರಾಜ್ಯಗಳ ಜಿಲ್ಲಾ ಪ್ರವಾಸೋದ್ಯಮ ನಿಗಮಗಳು, ಹಾಲಿಡೇ ಮೇಕರ್ಸ್, ಟ್ರಾವೆಲ್ ಏಜೆಂಟ್ಸ್, ಹೋಟೆಲ್, ರೆಸಾರ್ಟ್, ಆಯುರ್ವೇದಿಕ್ ಸ್ಪಾ ಹಾಗೂ ಹೆಲ್ತ್ ಸ್ಪಾ, ಹೋಮ್ ಸ್ಟೇ, ಹೌಸ್ ಬೋಟ್ ಇತ್ಯಾದಿಗಳ ಸಹಯೋಗದಲ್ಲಿ ಮಂಗಳೂರಿನ ಟಿಎಂಎ5 ಕನ್ವೆನ್ಷನಲ್ ಹಾಲ್ನಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಹಾಲಿಡೇಸ್ ಆನ್ ಸೇಲ್ ಇಂಡಿಯಾ ಇಂಟರ್ ನ್ಯಾಷನಲ್ ಟ್ರಾವೆಲ್ ಎಕ್ಸಿಬಿಷನ್ಗೆ ಇಂದು ಚಾಲನೆ ಸಿಕ್ಕಿತು. 40ಕ್ಕೂ ಅಧಿಕ ಸ್ಟಾಲ್ಗಳು ಪ್ರದರ್ಶನದಲ್ಲಿ ಗಮನ ಸೆಳೆದವು. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ದೀಪ ಬೆಳಗಿಸುವ ಮೂಲಕ ಎಕ್ಸಿಬಿಷನ್ಗೆ ಚಾಲನೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಗುಜರಾತ್ ಟೂರಿಸಂ ಸೇರಿದಂತೆ ಕರ್ನಾಟಕದ ಉಡುಪಿ ಟೂರಿಸ್ಟ್, ರಿಯಾ ಟ್ರಾವೆಲ್ಸ್, ಅಪ್ನಾ ಹಾಲಿಡೇಸ್, ಹಾಲಿಡೇ ಮಂತ್ರ, ಫ್ರೀಡಂ ಹಾಲಿಡೇ, ಈಗಲ್ ಐ ರೆಸಾರ್ಟ್, ಬೀಚ್ ವುಡ್ ರಿಟ್ರೀಟ್, ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್, ವೀಣಾ ವರ್ಲ್ಡ್ ಸೇರಿದಂತೆ ವಿವಿಧ ಸಂಸ್ಥೆಗಳಿಂದ ಇಂಡಿಯಾ ಇಂಟರ್ ನ್ಯಾಷನಲ್ ಟ್ರಾವೆಲ್ ಎಕ್ಸಿಬಿಷನ್ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಎಂದರು. ಸಂಘ ಸಂಸ್ಥೆಯವರು ಇಲ್ಲ ಕಂಪನಿಯವರು ಇಲ್ಲಿ ಬಂದಿದ್ದೀರಿ. ತಮಗೆ ಕೂಡ ಈ 3 ದಿವಸದಲ್ಲಿ ಮಂಗಳೂರಿನ ಅತ್ಯಧಿಕ ಜನರು ಇದರಲ್ಲಿ ಭಾಗಿಯಾಗುವ ರೀತಿಯಲ್ಲಿ ಭಾಗಿಯಾಗಿ ಇನ್ನಿತರ 3 ರಾಜ್ಯಗಳು, ಅದು ಕೂಡ ಮಧ್ಯಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಮತ್ತು ಗುಜರಾತ್, ಈ 3 ರಾಜ್ಯ, ಅದಲ್ಲದೆ ಕರ್ನಾಟಕದ ಮೂಲೆ ಮೂಲೆ, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು ಮತ್ತು ಮೂಲೆ ಮೂಲೆಗಳಿಂದ ಹಲವಾರು ಕಂಪನಿಗಳು ಬಂದು ಕರ್ನಾಟಕದ ವಿಶೇಷತೆಗಳು ಏನು, ಕರ್ನಾಟಕದಲ್ಲಿ ಏನೆಲ್ಲ ವಿಶೇಷತೆಗಳು ಇದೆ ಅಂತ ಹೇಳುವಂಥ ತಿಳಿಸ್ಕೊಳ್ಳೋದಷ್ಟರಲ್ಲಿ ಎಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ. ಅವರಿಗೆ ಯಾವ ಉದ್ದೇಶದಿಂದ ತಾವು ಈ 3 ದಿವಸದ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ, ಅದರಲ್ಲಿ ಸಫಲತೆಯನ್ನು ಕಾಣಬೇಕು. ಹೆಚ್ಚಿನ ಜನರು ಇಲ್ಲಿ ಬಂದು ಅದನ್ನು ತಿಳ್ಕೊಳ್ಬೇಕು, ಅದರ ಮುಖಾಂತರ ತಮ್ಮ ವ್ಯಾಪಾರ ವಹಿವಾಟುಗಳು ಕೂಡ ವೃದ್ಧಿಸಬೇಕು. ಅದರಿಂದ ಹೆಚ್ಚಿನ ಮಾಹಿತಿ ಸಂಗ್ರಹಿಸುವ ರೀತಿಯಲ್ಲಿ ಅವರ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವಂಥದ್ದು ಹೇಳ್ತೇನೆ. ಹಾಲಿಡೇಸ್ ಆನ್ ಸೇಲ್ ಇಂಡಿಯಾ ಇಂಟರ್ ನ್ಯಾಷನಲ್ ಟ್ರಾವೆಲ್ ಎಕ್ಸಿಬಿಷನ್ನಲ್ಲಿ 40ಕ್ಕೂ ಅಧಿಕ ಸ್ಟಾಲ್ಗಳಿವೆ. ಈಗಾಗಲೇ ದೇಶ ವಿದೇಶಗಳಲ್ಲಿ ಹೆಸರು ಗಳಿಸಿರುವ ರಿಯಾದಿ ಟ್ರಾವೆಲ್ಸ್ ಎಕ್ಸ್ಪರ್ಟ್ನ ಸ್ಟಾಲ್ ಕೂಡ ಇದ್ದು, ಭರ್ಜರಿ ಆಫರ್ಗಳನ್ನು ನೀಡುತ್ತಾ ಎಕ್ಸಿಬಿಷನ್ನಲ್ಲಿ ಗಮನ ಸೆಳೆಯುತ್ತಿದೆ. ಇಂಟರ್ ನ್ಯಾಷನಲ್ ಟೂರಿಸಂನಲ್ಲಿ ಮಲೇಷ್ಯಾ ಟು ಸಿಂಗಾಪುರ್, ಥೈಲ್ಯಾಂಡ್, ಶ್ರೀಲಂಕಾ ಪ್ರವಾಸ ಸೇವೆ ಒದಗಿಸುತ್ತಿದೆ. ಜೊತೆಗೆ ಪವಿತ್ರ ಯಾತ್ರೆಯಾಗಿರುವ ಜೆರುಸಲೇಂ ಸೇವೆಯನ್ನ ಕೂಡ ಗ್ರಾಹಕರಿಗೆ ನೀಡುತ್ತಿದೆ. ಇನ್ನು ವಿಶೇಷ ಅಂದ್ರೆ ಜನವರಿ 24ರಿಂದ ದುಬೈ ಶಾಪಿಂಗ್ ಫೆಸ್ಟಿವಲ್ ಪ್ರವಾಸ ಯೋಜನೆಯೂ ಲಭ್ಯವಿದೆ. ಕೆಲವೇ ಸೀಟ್ಗಳು ಲಭ್ಯವಿರುವುದರಿಂದ ಗ್ರಾಹಕರು ಈ ಅದ್ಭುತ ಅವಕಾಶವನ್ನ ಪಡೆಯಬಹುದಾಗಿದೆ. ಈ ವೇಳೆ ರಿಯಾದಿ ಟ್ರಾವೆಲ್ಸ್ನ ಮಣಿಪಾಲ್ ಮತ್ತು ಮಂಗಳೂರು ಬ್ರಾಂಚ್ನ ಮ್ಯಾನೇಜರ್ ಅರುಣ್ ಕುಮಾರ್, ರಿಯಾದಿ ಟ್ರಾವೆಲ್ಸ್ ಎಕ್ಸ್ಪರ್ಟ್ನ ಸೀನಿಯರ್ ಸೇಲ್ಸ್ ಆಫೀಸರ್ ರಾಕೇಶ್ ಶೆಟ್ಟಿ, ರಿಯಾ ಎಜುಕೇಷನ್ ಸ್ಟಡಿ ಅಬ್ರಾಡ್ ವಿಂಗ್ನ ಆಫೀಸರ್ ಸೀಮಾ ಮಠ, ರಿಯಾದಿ ಟ್ರಾವೆಲ್ ಸಹಾಯಕ ಮ್ಯಾನೇಜರ್ ಮೊಹಮ್ಮದ್ ಶಮಿಯುಲ್ಲಾ ಮುಂತಾದವರು ಸ್ಟಾಲ್ನಲ್ಲಿದ್ದು ರಿಯಾ ಮೂಲಕ ಒದಗಿಸುತ್ತಿರುವ ಸೇವೆಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ. The India International Tourism Exhibition in Bangalore, and we are participating here representing Ria Travels and Ria Study Abroad. We are promoting Mangalore tourism and Udupi tourism, and along with that we are promoting Ria Travels with our holiday packages. Our main focus is right now on Dubai Shopping Festival, which will be starting in December, and by January the packages will be starting. So anybody interested, please contact Ria Travels. Our number is right down below for you to check. ಪ್ರದರ್ಶನವು 3 ದಿನಗಳ ಕಾಲ ನಡೆಯಲಿದ್ದು ಮಂಗಳೂರಿನ ಜನತೆಗೆ ಅತ್ಯುತ್ತಮ ಅವಕಾಶವಿದೆ. ರಿಯಾ ಟ್ರಾವೆಲ್ಸ್ನ ಮೂಲಕ ಗ್ರಾಹಕರಿಗೆ ಅತ್ಯುತ್ತಮ ಕೊಡುಗೆಗಳು ಲಭ್ಯವಿದೆ.
ಹೆಚ್ಚಿನ ಮಾಹಿತಿಗಾಗಿ ಗ್ರಾಹಕರು ರಿಯಾ ಟ್ರಾವೆಲ್ಸ್ನ ವೆಬ್ಸೈಟ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ. ಇನ್ನು ಪ್ರದರ್ಶನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಡುಪಿ ಟೂರಿಸಂ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಅಪ್ನಾ ಹಾಲಿಡೇಸ್ನ ನಾಗರಾಜ್ ಹೆಬ್ಬಾರ್, ಐಐಟಿಇ ನಿರ್ದೇಶಕ ಹಾಗೂ ಸಂಯೋಜಕ ಅನುರಾಗ್ ಗುಪ್ತಾ, ಉಡುಪಿಯ ಟೂರಿಸಂ ಕನ್ಸಲ್ಟೆಂಟ್ ಅಮಿತ್, ಉಡುಪಿ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಚಂದ್ರಶೇಖರ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.